ಮಂಜುಶ್ರೀ ತುಳುನಾಡು ಸಂಸ್ಥೆಯ ಬಡವು ಯೋಜನೆಯ 57ನೇ ಸೇವಾ ಕಾರ್ಯದ ವತಿಯಿಂದ ಉಪ್ಪಳ ಸಮೀಪದ ಪೈವಳಿಗೆ ಲಾಲ್ಬಾಗ್ ಬೋಳಂಗಳ ನಿವಾಸಿ ಕಲ್ಯಾಣಿ ಕೃಷ್ಣ ದಂಪತಿಗಳ ಕುಟುಂಬಕ್ಕೆ ದಿನಸಿ ಸಾಮಗ್ರಿಗಳನ್ನು ಹಸ್ತಾಂತರಿಸಲಾಯಿತು. ಕಲ್ಯಾಣಿ ಕೃಷ್ಣ ದಂಪತಿಗಳ ಮನೆಯು ಶೋಚನೀಯಾವಸ್ಥೆಯಲ್ಲಿದ್ದು ಅಲ್ಲದೆ ಮುಪ್ಪಿನ ಕಾಲದಲ್ಲಿ ದುಡಿದು ಸಾಕಬೇಕಾದ ಮಕ್ಕಳ ಅನಾರೋಗ್ಯ ಇನ್ನೊಂದು ಕಡೆ. ಈ ಪರಿಸ್ಥಿತಿಯಲ್ಲಿ ಕಲ್ಯಾಣಿಯವರಿಗೆ ದಿಕ್ಕು ತೋಚದ ಪರಿಸ್ಥಿತಿ. 3 ಮಂದಿಯ ಚಿಕಿತ್ಸೆಯ ವೆಚ್ಚ, ಮನೆಯ ಖರ್ಚು ವೆಚ್ಚ ಹೀಗೆ ಆರ್ಥಿಕವಾಗಿ ನೊಂದ ಕುಟುಂಬಕ್ಕೆ ಸೇವೆಯನ್ನು ಸಲ್ಲಿಸಲಾಯಿತು. ഈ പോരാ എങ്ങനെ പരിസ്ഥിതി അല്ലെങ്കിൽ എടി വീണെടുക്കത്ത പരിസ്ഥിതിയിലുണ്ടായി. അപ്പോൾ സുനിതെല്ലാം ഞാനും അവൻ്റെ അപ്പന് ചാവനിയായിട്ട് വന്നതാണ്. അപ്പോൾ അവൻ കേട്ട ഇത് എന്ത് മകളെ ഇങ്ങനെ, അപ്പോൾ ഇങ്ങനെ അവർക്ക് എന്ത് ഇതില്ല, അപ്പോൾ ഇതിനാരെങ്കിലും ഇതാക്കി. അപ്പോൾ അവൻ ചെല്ല മകളെ ഞാൻ ഒരു സ്കീമുണ്ട് ഇങ്ങനെ, അപ്പോൾ അവരിലെല്ലാം ചെലിച്ച് നമ്മൾ ഈ പറഞ്ഞ ശരിയാക്കാൻ വേണ്ടി ഇതാക്കി. അപ്പോൾ ആയി അങ്ങനെ ആയിട്ട് നമുക്ക് ഒരു ദിനത്തുള്ളിൽ അവർ വന്ന് വേഗം പോയി കയ്യിൽ പിന്നെ എല്ലാ ടീമും ഒക്കെ കൂടിയിട്ട് വേഗം തീയ സംഘത്തിൻ്റെ അതും വന്നു. അങ്ങനെ എല്ലാവരും കൂടിയിട്ട് ഇപ്പോൾ ഇതിനെ റിപ്പയറാക്കിയിട്ട് അപ്പോൾ ഇപ്പോൾ എല്ലാ തിങ്ങ ഓരോരോ ഞങ്ങൾ തരുന്നേറ്റ് എല്ലാം കൊടന്നിട്ട് തന്നുകൊണ്ടുണ്ട്. ಎಲ್ಲದಾಗಿತ್ತು അപ്പോൾ ಇದನ್ನು ಕೂಡಿಯಾಗಿತ್ತು ഇപ്പോൾ ಇಷ್ಟರಲ್ಲಿ. ಈ ಸಂದರ್ಭದಲ್ಲಿ ಸಾಯಂಜನಿ ಯುವ ಬಳಗ ಸಂಸ್ಥಾಪಕರಾದ ರಂಜಿತ್ ಕುಮಾರ್, ಅಧ್ಯಕ್ಷರಾದ ಅಜಯ್ ರಾಜ್ ಉಪ್ಪಳ, ಸದಸ್ಯರಾದ ನವೀನ್ ಗುರಿಕಾರ, ನವೀನ್, ಟೀಮ್ ಮಂಜುಶ್ರೀ ತುಳುನಾಡು ಸಂಸ್ಥೆಯ ಗೌರವಾಧ್ಯಕ್ಷರು ಸದಾಶಿವ ಹೊಸಬೆಟ್ಟು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಟೀಮ್ ಮಂಜುಶ್ರೀ ತುಳುನಾಡು ಸಂಸ್ಥೆದ ಒಂದು 57ನೇ ಸೇವೆ ನಮ್ಮ ಲಾಲ್ಬಾಗ್ ಪೈವಳಿಕೆ ಮಂಜೇಶ್ವರದಂಚಿಗೆ ಕಲ್ಯಾಣಿ ಕೃಷ್ಣ ದಂಪತಿಗೆ ಕೊರೊಂದಲ್ಲ ಸಾಧಾರಣ ಒಂಜಿ ಮಸ್ತ್ ಸಮಯದಿಂದ ಒಂಜಿ ಇಲ್ಲು ಬಾರಿ ಸಮಸ್ಯೆ ಬುರ್ದಿತ್ತನು. ಪಂಡ ಇಲ್ಲಿಗೆ ಮಾಡ್ದ ಸಮಸ್ಯೆ ಅದು ಬೊಕ್ಕ ಗೋಡೆ ಪೂರ ಬಾರಿ ಒಂಜಿ ಕಷ್ಟಡ್ ಇತ್ತನು. ಅಂಚಪ್ಪನಾಗ ಒಂದು ಎಂಚ ತಿರಿನ ಸಾಯಂಜಂಡ ಸುನಿಲ್ ಬಾಯ್ಕಟ್ಟೆ ಅರ್ನ ಮುಖಾಂತರ ಎಂಕ್ಲೆ ತೆರಿನದು ಪಂಡ ಒಂಜಿ ಸಾಯಂಜಂಡ ಎಂಕುಲ್ಲ ಒಂಜಿ ಇಲ್ಲೇ ಮಟ್ಟದ ಒಂದು ಮೆಂಬರ್ ಆದುಲ್ಲ. ಅಂಚ ಅದು ಈ ವಿಷಯ ತೆರಿನಾಗ ಇಂಚಿಂಚ ಒಂಜಿ ಬತ್ತದ ತೂಲೆ ಪಂಡೇರು ಇಲ್ಲದ ಒಂಜಿ ಪರಿಸ್ಥಿತಿ ತೂಲೆ ಅಂಚ ತೂನಾಗ ಮಸ್ತ್ ಬಂಗೋಡುಲ್ಲೇರು ಅವನ 3 ಜನಕ್ಕೆ ಮಾನಸಿಕವಾದ ಒಂಜಿ ಅಸ್ವಸ್ಥೆ ಆದುಲ್ಲೇರು ಬೊಕ್ಕ ಅರೆಗ್ಲಂಚೆನೆ ಇಲ್ಲದ ಯಜಮಾನೆ ಅರೆಗ್ಲ ಒಂಜಿ ಬೆನಿಯರ ಒಂದಿನ ಪರಿಸ್ಥಿತಿ ಅಂಚನೆ ನಮ್ಮ ಇತ್ತ ಆರು ಕಲ್ಯಾಣಿ ಆರು ಅಮ್ಮನ ಮಾತ ಪೂರ ತೋನೋಡ ಪರಿಸ್ಥಿತಿ ಅಂಚ ಬೈದು ಅಂಚ ಒಪ್ಪನಾಗ ಸಾಯಂಜನದಕ್ಕಲ್ಲ ಬೊಕ್ಕ ರಾಜ್ಯ ಬಲ್ಚಾಡ ಟ್ರಸ್ಟ್ ಅಕ್ಕಲು ಒಟ್ಟಿಗೆ ಸೇರ್ದು ಮಲ್ಲ ಮಟ್ಟಡು ಒಂಜಿ 3.4 ಲಕ್ಷ ಕಪ್ಪಿನತ್ತು ಖರ್ಚು ಮಾಡ್ತದೆ ಒಂಜಿ ಇಲ್ಲಿಗೆ ವ್ಯವಸ್ಥೆ ಮಾಡ್ತಾ ಕೊರಿಯರ್ ಕಿಯಾ ಸಂಘ ಪೂರ ಒಟ್ಟಿಗೆ ಸೇರಿಗೇಡು ಒಂದು ಮಂತ್ ಕೊರಿಯರು ಅಂಚೆನೆ ನಮ್ಮ ಟೀಮ್ ಮಂಜುಶ್ರೀಲದ ಅಂದ್ರಲ್ಲ ಒಂಜಿ ಕೊರಡು ಪಂಪಿನ ನಮ್ಮ ಏಪಲ ದೈನಂದಿನ ಸಾಮಗ್ರಿ ಕೊರ್ಪಿನ ಅಂಚೆನೆ ಕೊರಡು ಪಂಪಿನ ಒಂಜಿ ಉದ್ದೇಶ ಇತ್ತೇನೆ. ಸೊ ಅಪ್ಪಾಗ ಮಲ್ಪನಾಗ ಪಂಡೇರಿಂದು ಇಲ್ಲದ ರಿಪೇರಿ ಪೂರ ಒಂದುಂಡು ಆ ವಾಯ್ ಬೊಕ್ಕ ನಮ್ಮ ಕೊರ್ಕ ಬಂದು ಅಂಚ ಇಲ್ಲಕ್ಕೆಲ್ಲ ಪೋಯ್ ತಿಂಗೋಲ ಆಂಡು ಸಾಯಂಜಂದ ನೆಟ್ಟೆ ಇಲ್ಲಕ್ಕೆಲ್ಲ ಪೂರ ಮಂತದ್ದು ಒಂಜಿ ಬಾರಿ ಶೋಕುಡು ಇಲ್ಲಡು ಕುಲ್ದೇರಿತ್ತೆ ಒಂಚೂರು ನೆಮ್ಮದಿದ ಜೀವನ ಉಂಡು. ಅಂಚೆನೆ ಒಂದು ಟೀಮ್ ಮಂಜುಶ್ರೀದ ಲೆಕ್ಕಡ್ಲ ದೈನಂದಿನ ಸಾಮಗ್ರಿನ ಇನಿ ಎಂಕುಲು ಒತ್ತಾಯ ಅಂಚ ಅದು ಇನಿ ಸಾಧಾರಣ ಪೂರ ಟೀಮ್ ಮಂಜುಶ್ರೀ ತುಳುನಾಡು ಸಂಸ್ಥೆದ ಬೊಕ್ಕ ಅಂಚಿನ ಸಾಯಂಜನದಕ್ಕಲು ಬೊಕ್ಕ ರಾಜಬೆಲ್ಚಾಡ ಟ್ರಸ್ಟ್ದಕ್ಕಲು ಪೂರ ಇತ್ತದು ಅಕ್ಕನ ಒಟ್ಟಿ ಸೇರಿಗಡೆ ಎಂಕುಲು ಕೊರೊಂದುಲ್ಲ. ರೆಹಮಾನ್, ವಿ4 ನ್ಯೂಸ್, ಮಂಜೇಶ್ವರ.